ಯುವ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದವರಿಗೆ ಗೌರವ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಮಂಗಳೂರು ಲಾಲ್ಬಾಗ್ ಮಹಾತ್ಮ ಗಾಂಧಿ ಪ್ರತಿಮೆಯ ಎದುರುಗಡೆ ಮೊಂಬತ್ತಿ ಹಿಡಿದು ಮೌನ ಪ್ರಾರ್ಥನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಇಬ್ರಾಹಿಂ ನವಾಜ್ ಅವರು ಮಾತನಾಡಿ, ಈ ದೇಶಕ್ಕೆ ಮಾರಕವಾದಂತಹ ಕೃತ್ಯ ಯಾರೇ ಮಾಡಿದ್ರೂ ಅವರನ್ನ ಎಲ್ಲರೂ ಒಂದುಗೂಡಿ ಹಿಮ್ಮೆಟ್ಟಿಸುವ ಕೆಲಸ ಆಗಬೇಕಿದೆ ಎಂದು ಹೇಳಿದ್ರು. ಸರಿಯಾಗಿ ಪಾಕಿಸ್ತಾನದ ಉಗ್ರಗಾಮಿಗಳು ಈ ದೇಶದ 28 ಪ್ರಜೆಗಳನ್ನ ನರಹಂತಕ ಮಾಡಿದಂತಹ ಉಗ್ರರ ವಿರುದ್ಧ ಇವತ್ತು ಯುವ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಪ್ರತಿಭಟನೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಮಾತ್ರ ಅಲ್ಲ, ಇವತ್ತು ಈ ದೇಶದಲ್ಲಿ ಉಗ್ರರಿಂದ ಹತ್ಯೆಯಾದಂತಹ 28 ಮಂದಿಗಳಿಗೂ ಕೂಡ ನಾವು ಯುವ ಕಾಂಗ್ರೆಸ್ ವತಿಯಿಂದ ಅವರ ಆತ್ಮಕ್ಕೆ ಚಿರಶಾಂತಿಗಾಗಿ ಇವತ್ತು ಮೇಣದ ಬತ್ತಿಯನ್ನು ಉರಿಸುವುದರ ಮುಖಾಂತರ ಈ ದೇಶ ಕಂಡಂತಹ ಮಹಾತ್ಮ ಗಾಂಧಿಯವರ ಪ್ರತಿಮೆಯ ಎದುರು ಇವತ್ತು ನಾವು ಈ ಒಂದು ಅವರಿಗೆ ಚಿರಶಾಂತಿಯನ್ನು ಕೋರುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ಕುಮಾರ್, ಮಾಜಿ ಮೇಯರ್ ಕೆ ಅಶ್ರಫ್ ಅವರು ಮಾತನಾಡಿ ಉಗ್ರಗಾಮಿಗಳ ಕೃತ್ಯವನ್ನ ಖಂಡಿಸಿದ್ರು. ಒಂದು ಸೆಕ್ಯೂರಿಟಿ ಅವರಿಗೆ ಕೊಡ್ತಾರೆ, ಅಲ್ಲಿ ಒಂದು ಸಣ್ಣ ಬೆಕ್ಕು ಕೂಡ ನುಸುಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಒಂದು ಸೆಕ್ಯೂರಿಟಿ ಅವರಿಗೆ ಇರ್ತದೆ. ಒಂದು ವೇಳೆ ಸೆಕ್ಯೂರಿಟಿ ಲ್ಯಾಪ್ಸ್ ಆದರೆ ಇಡೀ ಒಂದು ಪೊಲೀಸ್ ಇಲಾಖೆಯನ್ನು ಅದರ ಹೊಣೆಗಾರಿಕೆಯನ್ನಾಗಿ ಮಾಡ್ತಾರೆ. ಇವತ್ತು ಅಷ್ಟೊಂದು ಯೋಧರು ಸತ್ತಾಗ ಯಾರನ್ನು ಹೊಣೆಗಾರಿಕೆ ಮಾಡಿದ್ದಾರೆ? ಘಟನೆ ಬಹಳ ದುಃಖಕರ ಖಂಡನೆ ಆಗ್ತಾ ಇರ್ತದೆ. ಯಾಕೆಂದರೆ ಈ ದೇಶದ ಪ್ರಜೆಗಳು ನಮ್ಮ ದೇಶದಲ್ಲಿ ಎಲ್ಲಿ ಕೂಡ ಪ್ರವಾಸ ಹೋಗುವಾಗ ನಮ್ಮ ಭದ್ರತೆಯನ್ನು ನಾವು ಹಮ್ಮಿಕೊಂಡು ಹೋಗ್ತಾ ಇದ್ದೇವೆ. ಆದರೆ ನಿನ್ನೆ ಈ ರೀತಿಯ ಒಂದು ಘಟನೆ ಆಗಿದೆ, ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ. ನಿಜವಾಗಿ ಹೇಳಬೇಕಾದ್ರೆ ಇದು ಯಾರು ಕೂಡ ಯಾವ ಪಕ್ಷದವರಾಗಲಿ ಇದು ರಾಜ್ಯಕ್ಕೆ ಯಾರು ಕೂಡ ಮಾಡಬಾರದು. ಇದೆಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಯುವ ಕಾಂಗ್ರೆಸ್ ಜಿಲ್ಲಾ ಪದಾಧಿಕಾರಿಗಳಾದ ದೀಕ್ಷಿತ್ ತತ್ತಾವರ, ಬಶೀರ್ ಕಣ್ಣೂರು, ಸಪ್ನೀತ್ ದೇಸಾ, ಪವನ್ ಸಾಲ್ಯಾನ್, ವಿಶಾಲ್ ಪೂಜಾರಿ ಸೇರಿದಂತೆ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.